ಇದರ ಹಲ್ಲುಗಳಲ್ಲಿ ವಿಷ ಅಂತರೂ ಇರೋದಿಲ್ಲ. ಆದರೂ ಕಾಡಿನ ಮೃತ್ಯುವಿನ ಅಧಿಪತಿ ಅಂತ ಕರೆಯಲ್ಪಡುವ ಈ ಪ್ರಾಣಿ ನೋಡಿದರೆ ಮನುಷ್ಯ ಮಾತ್ರ ಬೆಚ್ಚಿ ಬೀಳುತ್ತಾನೆ. ಕೇವಲ ತನ್ನ ಹಿಡಿತದ ಮೂಲಕವೇ ದೊಡ್ಡ ದೊಡ್ಡ ಬಲಿಷ್ಠ ಪ್ರಾಣಿಗಳ ಎದೆಯ ಬಡಿತವನ್ನು ನಿಲ್ಲಿಸಬಲ್ಲದು. ಹೌದು, ನೀವು ನೋಡುತ್ತಿರುವುದು ಈ ಹೆಬ್ಬಾವು ಕೇವಲ ಒಂದು ಹಾವು ಮಾತ್ರವಲ್ಲ, ಇದು ಪ್ರಕೃತಿಯ ಅಪ್ರತಿಮ ಬೇಟೆಗಾರ ಅಂತಲೇ ಹೇಳಬಹುದು. ಪ್ರಕೃತಿಯಲ್ಲಿ ಅತಿ ದೊಡ್ಡ ಗಾತ್ರ, ಅದ್ಭುತ ಚಲನೆ, ನಿಗೂಢ ಶೈಲಿಯನ್ನು ಹೊಂದಿರುವ ಪ್ರಾಣಿಗಳಲ್ಲಿ ಹೆಬ್ಬಾವು ಅಂದರೆ ಪೈಥಾನ್ ಅಗ್ರಸ್ಥಾನದಲ್ಲಿದೆ. ವಿಷವಿಲ್ಲದಿದ್ದರೂ ತನ್ನ ಬಲಿಷ್ಠ ಹಿಡಿತದಿಂದಲೇ ಮೃತ್ಯುವನ್ನು ತರಬಲ್ಲ ಈ ಸರೀಸೃಪದ ಬಗ್ಗೆ ಕೆಲವೊಂದು ಮಾಹಿತಿಗಳನ್ನು ನೀವು ಕೇಳಿದರೆ ನಿಜಕ್ಕೂ ಶಾಕ್ ಮೇಲೆ ಶಾಕ್ ಆಗೋದು ಗ್ಯಾರಂಟಿನೇ. ಹೆಬ್ಬಾವು ಪೈಥೋನಿಡ್ ಕುಟುಂಬಕ್ಕೆ ಸೇರಿದೆ. ಇವು ವಿಷಪೂರಿತವಲ್ಲದ ಹಾವುಗಳಾಗಿವೆ. ಇವು ಬೇಟೆಯನ್ನು ಕೊಲ್ಲಲು ವಿಷದ ಬದಲು ತನ್ನ ಬಲಿಷ್ಠ ಶರೀರದ ಬಿಗಿತವನ್ನು ಬಳಸುತ್ತದೆ. ಹೌದು, ನೀವು ಹೆಚ್ಚಾಗಿ ಹಾವುಗಳನ್ನು ವಿಷ ಕಚ್ಚುವುದರ ಮೂಲಕ ಒಬ್ಬ ಮನುಷ್ಯನನ್ನು ಅಥವಾ ಇತರೆ ಪ್ರಾಣಿಗಳನ್ನು ಸಾಯಿಸಬಲ್ಲದು. ಆದರೆ ಈ ಪೈಥಾನ್ ಅಂದರೆ ಹೆಬ್ಬಾವು ಮಾತ್ರ ಇದಕ್ಕೆ ಯಾವುದೇ ವಿಷನೇ ಇರೋದಿಲ್ಲ. ಹಲ್ಲುಗಳಲ್ಲಿ ವಿಷ ಇರೋದಿಲ್ಲ, ಬಾಡಿಯಲ್ಲಿ ವಿಷ ಇರೋದಿಲ್ಲ, ಚರ್ಮದಲ್ಲಿ ವಿಷ ಇರೋದಿಲ್ಲ. ಆದರೆ ಇದು ಒಬ್ಬ ಮನುಷ್ಯನನ್ನು ನುಂಗಿ ಅದನ್ನು ಕಟ ಅಂತ ಎಲುಬುಗಳನ್ನು ಮುರಿದು ಅದು ತನ್ನ ಪ್ರೇ ಅಂದರೆ ತನ್ನ ಒಂದು ಆಹಾರವನ್ನು ಈ ಮೂಲಕ ಸೇವಿಸುತ್ತದೆ. ಹೀಗೆ ದೊಡ್ಡ ದೊಡ್ಡ ಪ್ರಾಣಿಗಳನ್ನು, ಮೊಸಳೆಗಳನ್ನು ನುಂಗುವ ಅಭ್ಯಾಸ ಇದು ಮಾಡಿಕೊಂಡಿದೆ ಅಂದರೆ ನೀವು ನಂಬಲೇಬೇಕು. ಇದು ಕಂಡ ಪ್ರಾಣಿಗಳನ್ನು, ಅದರಲ್ಲೂ ಚಿಕ್ಕ ಚಿಕ್ಕ ಪ್ರಾಣಿಗಳನ್ನು ಅಂತರೂ ಆರಾಮವಾಗಿ ತಿನ್ನುತ್ತೆ. ಮೊಲಗಳನ್ನು, ಜಿಂಕೆಗಳನ್ನು, ಅಂದರೆ ಇದಕ್ಕೆ ಪಂಚಪ್ರಾಣ. ಹೀಗಾಗಿ ಇದು ಏನಂದರೆ ಇನ್ನೊಂದು ದೊಡ್ಡ ವಿಷಯ ಏನಂದರೆ ಈ ಹಾವುಗಳು ಹೆಚ್ಚಾಗಿ ಸದಾಕಾಲ ಯಾರನ್ನೂ ಕಾಡೋದಿಲ್ಲ. ಇವು ಯಾವಾಗ ತಮಗೆ ಹಸಿವೆ ಆಗಿರುತ್ತೋ ಆವಾಗ ಮಾತ್ರ ಇವು ತಿನ್ನಲು ಮುಂದಾಗ್ತವೆ. ಒಂದು ವೇಳೆ ಇದು ತಿಂದರೆ ಹೆಚ್ಚು ಕಡಿಮೆ 1 ತಿಂಗಳು 1 ವಾರ ಊಟನೇ ಮಾಡೋದಿಲ್ಲ. ಯಾಕಂದರೆ ಇಡೀ ಪೂರ್ತಿ ಒಂದು ಪ್ರಾಣಿಯ ಬಾಡಿಯನ್ನೇ ಇದು ನುಂಗಿಬಿಡುತ್ತೆ. ಹೀಗಾಗಿ ಅದನ್ನು ಕರಗಿಸ್ಕೊಳ್ಳೋಕ್ಕೆ ಇದಕ್ಕೆ ಟೈಮ್ ಬೇಕಾಗುತ್ತೆ. ಅಂದರೆ 1 ವಾರ, ದೊಡ್ಡ ಒಂದಾದರೂ ಪ್ರಾಣಿ ತಿಂದರೆ 1 ತಿಂಗಳು ಆಗುತ್ತೆ. ಹೀಗಾಗಿ ಯಾವಾಗ ನೀವು ಈ ಹೆಬ್ಬಾವುಗಳು ತಾವು ತಿಂದ ಮೇಲೆ ನೀವು ಅದರ ಮುಂದೆ ಹೋದರೂ ಕೂಡ ಅವು ನಿಮ್ಮನ್ನು ಏನೂ ಮಾಡೋದಿಲ್ಲ. ಗೊತ್ತಾಯ್ತಲ್ಲ. ಆದರೆ ನಿಮ್ಗೆ ಹೆಂಗೆ ಗೊತ್ತಾಗುತ್ತೆ ಇವು ತಿಂದಿದ್ದಾವ, ಉಂಡಿದ್ದಾವ, ಇದರ ಬಾಡಿಯಲ್ಲಿ ಅಂದರೆ ಇದರ ಹೊಟ್ಟೆಯಲ್ಲಿ ಇತರ ಪ್ರಾಣಿಗಳು ಆಲ್ರೆಡಿ ಇದ್ದಾವ ಅಂತ? ಅದು ಕಷ್ಟ ಆಗುತ್ತೆ. ಆದರೆ ಒಂದೊಂದು ಸಾರಿ ಇದರ ಸೈಜನ್ನು ನೋಡಿ ನೀವು ಗುರುತನ್ನು ಹಿಡಿಬಹುದಾಗಿದೆ. ಯಾಕಂದರೆ ಇದರ ಸೈಜ್ ಮೇಲೆ ಗೊತ್ತಾಗುತ್ತೆ ಇದು ತಿಂದಿದೆಯಾ ಬಿಟ್ಟಿದೆಯಾ ಅಂತ. ಯಾವಾಗ ತಿಂದಿದೆ ಅಂತ ಗೊತ್ತಾ? ಇದು ಆರಾಮವಾಗಿ ಮಲ್ಕೊಂಡ್ಬಿಟ್ಟಿರುತ್ತೆ ಒಂದು ಕಡೆ ಹೋಗ್ಬಿಟ್ಟು, ಹೆಚ್ಚು ಕಡಿಮೆ ಏನೂ ಅಲಗಾಡೋದಿಲ್ಲ. ಎಲ್ಲೋ ಒಂದು ಕಲ್ಲು ಬಂಡೆ ಥರ ಕೂತ್ಕೊಂಡಿರುತ್ತೆ. ಇದು ಅರ್ಥ ಆಯ್ತಲ್ಲ? ಆವಾಗ ನೀವು ಅರ್ಥ ಮಾಡ್ಕೋಬೋದು ಇದು ತಿಂದು ಆರಾಮವನ್ನು ಮಾಡ್ತಾ ಇದೆ, ನಿದ್ದೆಯನ್ನು ಮಾಡ್ತಾ ಇದೆ ಅಂತ. ಯಾವಾಗ ಇದು ಸರಸರ ಅಂತ ಓಡೋಕೆ ಪ್ರಾರಂಭ ಮಾಡುತ್ತೋ ಅಂದುಕೊಳ್ಳಿ ನಿಮಗೆ ಅಪಾಯ ಕಟ್ಟಿಟ್ಟ ಬುತ್ತಿ. ಯಾವಾಗ ನೀವು ಹೆಚ್ಚು ಕಡಿಮೆ ಇದರ ಹತ್ರ ಹೋದರೆ ಮುಗಿದೇ ಹೋಯ್ತು ನಿಮ್ಮ ಕಥೆ. ಹೀಗಾಗಿ ಇದರ ಭಾವವನ್ನು ನಾನು ಯಾಕೆ ಈ ವಿಡಿಯೋದಲ್ಲಿ ನಿಮ್ಗೆ ಹೇಳ್ತಾ ಇದ್ದೀನಿ ಅಂದರೆ, ನೀವೇನಾದರೂ ಅಪ್ಪಿತಪ್ಪಿ ಯಾವತ್ತೋ ಒಂದು ದಿವಸ ಕಾಡಲ್ಲಿ ಟ್ರೆಕ್ಕಿಂಗು ಅಥವಾ ಓಡಾಡೋಕ್ಕೆ ಹೋದಾಗ ನಿಮ್ಮ ಅಕ್ಕಪಕ್ಕ ಈ ಥರ ಹೆಬ್ಬಾವು ಬಂದರೆ ಏನು ಮಾಡ್ಬೋದು ಅಂತ. ಅರ್ಥ ಆಯ್ತಲ್ಲ? ಹೀಗಾಗಿ ಈ ಕೆಲವೊಂದು ಪಾಯಿಂಟ್ಸ್ಗಳನ್ನು ನೀವು ನೆನಪಿಟ್ಕೊಳ್ಳೋದು ತುಂಬಾ ಮುಖ್ಯ. ಹೀಗಾಗಿ ಜೊತೆಗೆ ನೀವೇನಾದರೂ ಯಾರಾದ್ರ ಜೊತೆ ಹೋಗ್ತಾ ಇರ್ತೀರಾ, ಬರ್ತಾ ಇರ್ತೀರಾ, ಇಂಥ ಸಂದರ್ಭದಲ್ಲಿ ಅಕ್ಕಪಕ್ಕದಲ್ಲಿ ಈ ಥರ ಹಾವುಗಳನ್ನು ಕಂಡ್ರೆ ದಯವಿಟ್ಟು ಇದನ್ನು ಗಮನದಲ್ಲಿಟ್ಕೊಳ್ಳಿ. ಒಂದು ವೇಳೆ ಅದು ಚುರು ಅಂತ ಸದ್ದು ಮಾಡ್ತಾ ಇದ್ದರೆ, ಆ್ಯಕ್ಟಿವ್ ಆಗಿದ್ದರೆ ಅಲ್ಲಿಂದ ದೂರ ಓಡಿ ಹೋಗಿ. ಏನಾದರೂ ಅದು ಮಲಗಿದ್ರೆ ಅದನ್ನು ಅದ್ರ ಪಾಡಿಗೆ ಬಿಟ್ಟುಬಿಡಿ. ಅದರ ಮೇಲೆ ಕಲ್ಲು ಎಸಿಬೇಡಿ, ಏನು ಮಾಡಬೇಡಿ. ಯಾಕಂದರೆ ಇದು ಯಾವಾಗಲೂ ಡೇಂಜರೇ. ಅದಕ್ಕೆ ನೀವು ಇಂತಹ ಮಾಹಿತಿಗಳನ್ನು ತಿಳಿದುಕೊಳ್ಳೋದು ತುಂಬಾ ಒಳ್ಳೆಯದು. ಇನ್ನೊಂದೇನಪ್ಪ ಅಂದರೆ, ಜಗತ್ತಿನಲ್ಲಿ ಸರಿಸುಮಾರು 41 ಜಾತಿಯ ಹೆಬ್ಬಾವುಗಳಿದೆ. ಒಂದಲ್ಲ ಎರಡಲ್ಲ ಸ್ನೇಹಿತರೆ, 41 ಪ್ರಜಾತಿಯ ಹೆಬ್ಬಾವುಗಳಿವೆ. ನಮ್ಮ ಭಾರತದಲ್ಲೂ ಕೂಡ ಕೆಲವೊಂದು ಹೆಚ್ಚು ಕಡಿಮೆ 20ರಿಂದ 21 ಹೆಬ್ಬಾವುಗಳ ಜಾತಿಗಳು ನಾವು ಕಾಣಬಹುದು ಅಂತ ಹೇಳ್ಬೋದು. ಕರ್ನಾಟಕದಲ್ಲಿ ಒಂಥರ ಇದ್ದರೆ, ಆಸಾಮದಲ್ಲಿ ಒಂಥರ ಇರ್ಬೋದು, ಕಾಶ್ಮೀರದಲ್ಲಿ ಒಂಥರ ಇರ್ಬೋದು, ಅಥವಾ ಸೌತಲ್ಲಿ ಹೋದರೆ ಅಲ್ಲಿ ಬೇರೆ ಥರ ಇರ್ಬೋದು. ಬಟ್ 41 ಜಾತಿಗಳಲ್ಲಿ ಹೆಚ್ಚು ಕಡಿಮೆ ನಮ್ಮ ಭಾರತದಲ್ಲಿ ಒಂದು 20ರಿಂದ 21 ಜಾತಿಯ ಹೆಬ್ಬಾವುಗಳು ನಾವು ಕಾಣಬಹುದಾಗಿದೆ. ಇವು ಹೆಚ್ಚಾಗಿ
ಆಫ್ರಿಕಾ, ಏಷ್ಯಾ ಮತ್ತು ಆಸ್ಟ್ರೇಲಿಯಾದಲ್ಲಿ ಕಂಡುಬರುತ್ತೆ ಅಂತ ಹೇಳ್ತದೆ. ಆದರೆ ಎಲ್ಲಕ್ಕಿಂತ ತುಂಬಾ ಡೇಂಜರಸ್ ಹೆಬ್ಬಾವುಗಳು ನೀವು ಕಾಣಬಹುದು ಅಂದರೆ ಅದು ಆಸ್ಟ್ರೇಲಿಯಾದಲ್ಲಿ ಅಂತ ಹೇಳಾಗುತ್ತದೆ. ಆಸ್ಟ್ರೇಲಿಯಾದಲ್ಲಿ ಕಾಡಿಲ್ಲ, ನೆನಪಿಟ್ಟುಕೊಳ್ಳಿ ಸ್ನೇಹಿತರೆ, ಕಾಡು ತುಂಬಾ ಕಡಿಮೆ. ಆದರೆ ಇಲ್ಲಿ ಮರುಭೂಮಿಯಲ್ಲಿ ಬೆಳೆಯುವಂತಹ ಅಂದರೆ ಬದುಕಬಲ್ಲಂತಹ ಈ ಹೆಬ್ಬಾವುಗಳು ತುಂಬಾ ಡೇಂಜರ್. ಯಾಕಂದರೆ ಇವು ಹಸಿದು ಕೂತ್ಕೊಂಡಿರ್ತವೆ, ಅಲ್ಲಿ ಪ್ರಾಣಿಗಳು ಸಿಗೋದು ಕಷ್ಟ. ಆ ಮರುಭೂಮಿಯಲ್ಲಿ ಏನು ಸಿಗಬೇಕು ನಿಮಗೆ ಅಲ್ವಾ? ಹೀಗಾಗಿ ಅಲ್ಲಿರುವಂತಹ ಈ ಹೆಬ್ಬಾವುಗಳು ತುಂಬಾ ಡೇಂಜರಸ್ ಅಂತ ಹೇಳಲಾಗ್ತಾ ಇದ್ದಾವೆ. ಈ ಹೆಬ್ಬಾವುಗಳು ಹೆಚ್ಚಾಗಿ ಮೊಟ್ಟೆಯನ್ನು ಇಡುವಂತಹ ಸರೀಸೃಪಗಳಾಗಿವೆ. ಇವುಗಳು ಮೊಟ್ಟೆಯನ್ನು ಇಟ್ಟು ತಮ್ಮ ಮುಂದಿನ ಪೀಳಿಗೆಯನ್ನು ಡೆವಲಪ್ ಮಾಡ್ತವೆ. ಇನ್ನೊಂದು ವಿಶೇಷತೆ ಏನಪ್ಪ ಅಂದರೆ ಈ ಹೆಬ್ಬಾವುಗಳಿಗೆ 2 ಶ್ವಾಸಕೋಶಗಳು ಇರುತ್ತವೆ. ಇನ್ನೊಂದು ವಿಶೇಷತೆ ಏನಪ್ಪ ಅಂದರೆ ಹೆಬ್ಬಾವುಗಳಲ್ಲಿ ಗಂಡು ಮತ್ತು ಹೆಣ್ಣು ಇರುತ್ತೆ. ಆದರೆ ಗಂಡಿಗಿಂತ ಹೆಣ್ಣು ಹೆಬ್ಬಾವು ತುಂಬಾ ಡೇಂಜರಸ್ ಅಂತ ಹೇಳಲಾಗುತ್ತದೆ. ಯಾಕಂದರೆ ಇವುಗಳ ಹಲ್ಲುಗಳು ವಕ್ರವಾಗಿದ್ದು ಬೇಟೆ ತಪ್ಪಿಸಿಕೊಳ್ಳದಂತೆ ಹಿಡಿತದಲ್ಲಿಟ್ಕೊಳ್ತವೆ. ನೀವು ಹಲ್ಲುಗಳನ್ನು ನೋಡಿದರೆ ಡೇಂಜರಸ್. ಆದರೆ ಇವುಗಳಲ್ಲಿ ಏನಪ್ಪ ಅಂದರೆ ವಿಷ ಇರೋದಿಲ್ಲ, ಆದರೆ ಅಷ್ಟೇ ಡೇಂಜರಸ್ ಆಗಿರುತ್ತವೆ. ನೀವು ಏನಾದರೂ ಮೊಸಳೆ ಹಲ್ಲುಗಳನ್ನು ನೋಡಿರ್ಬೋದು, ಅದೇ ರೀತಿ ಈ ಹೆಬ್ಬಾವುಗಳಲ್ಲಿ ನೀವು ಆ ರೀತಿಯ ಹಲ್ಲುಗಳನ್ನು ಕಾಣ್ಬೋದು. ಇವೇನಾದರೂ ಕಚ್ಚಿದರೆ ಮುಗದೇ ಹೋಯ್ತು ನಿಮ್ಮ ಕಥೆ, ಇಡೀ ಮಾಂಸನೇ ಕಿತ್ಕೊಂಡ್ಬರುತ್ತೆ. ಆದರೆ ಇವು ಹೆಚ್ಚಾಗಿ ಪೀಸ್ ಆಗಿ ಏನನ್ನು ತಿನ್ನೋದಿಲ್ಲ, ಏನಿದ್ರು ಹೋಲ್ಸೇಲೇ ಬೇಕು ಇವಕ್ಕೆ, ಗೊತ್ತಾಯ್ತಲ್ಲ. ಇವುಗಳಿಗೆ ನೀವು ಏನಾದರೂ 1 kg ಅಕ್ಕಿ ಕೊಡ್ತೀನಿ ಅಂದ್ರಲ್ಲ, ಇಡೀ ಒಂದು ಏನಪ್ಪ ಅಂದರೆ ಚೀಲದ ಅಕ್ಕಿನೇ ಬೇಕು. ಯಾವ ರೀತಿ ಬಕಾಸುರ ತಿಂತಿದ್ನಲ್ಲೋ ಅದೇ ರೀತಿ ನೀವು ಇದನ್ನು ಹಾವುಗಳಲ್ಲಿ ಬಕಾಸುರ ಅಂತಲೇ ಕರಿಬೋದು. ಅಕ್ಕಿ ಗಿಕ್ಕಿ ತಿನ್ನೋದಿಲ್ಲ, ನಾನು ಹೇಳ್ತಾ ಇರೋದು ಎಕ್ಸಾಂಪಲ್ಲು. ಪೂರನೇ ಬೇಕು, ಇದಕ್ಕೆ ಹೋಲ್ಸೇಲೇ ಬೇಕು. ಹೀಗಾಗಿ ಅದು ಯಾವುದೇ ಕತ್ತರಿಸಿ ತಿನ್ನೋದಿಲ್ಲ, ಅದು ನುಂಗುವಂಥ ಅಭ್ಯಾಸ ಇದಕ್ಕೆ ಹೆಚ್ಚಾಗಿದೆ. ಆದರೆ ಯಾವುದೇ ಒಂದು ಪ್ರಾಣಿಯನ್ನು ಹಿಡಿಬೇಕು ಅಂದರೆ ಇದು ತನ್ನ ಹಲ್ಲಿನ ಮೂಲಕ ಹಿಡಿಯುತ್ತೆ. ಅಂದರೆ ಅಷ್ಟೊಂದು ಶಾರ್ಪ್ ಆಗಿದೆ, ಅಷ್ಟೊಂದು ಗಟ್ಟಿಮುಟ್ಟಿಯಾಗಿದೆ, ಅಷ್ಟೊಂದು ಸ್ಟ್ರಾಂಗ್ ಆಗಿದೆ. ಒಂದು ಸರಿ ಹಿಡಿತು ಅಂದರೆ ಅದು ಬಿಡೋದೇ ಇಲ್ಲ, ಅದು ಎಳಿತಾ ಪೂರ್ತಿಯಾಗಿ ತಿಂದಾಕುತ್ತೆ. ಯಾಕೆ ಈ ರೀತಿ ಇದು ಮಾಡ್ತವೆ ಅಂದರೆ ಇವುಗಳ ದೌಡೆ ಮೂಳೆಗಳು ಅತ್ಯಂತ ನಮ್ಯವಾಗಿದ್ದು ತಮ್ಮ ತಲೆಗಿಂತ ದೊಡ್ಡ ಪ್ರಾಣಿಯನ್ನ ನುಂಗಬಲ್ಲದು. ಅಂದರೆ ಇದು ಏನಾಗಿದೆ ಅಂದರೆ ಇವುಗಳ ಬಾಯಿ ಸಾಫ್ಟ್ ಆಗಿದೆ, ಫ್ಲೆಕ್ಸಿಬಲ್ ಆಗಿದೆ. ಚಿಕ್ಕ ಪ್ರಾಣಿಯನ್ನು ತಿನ್ನೋಕ್ಕೆ ಎಷ್ಟು ಫ್ಲೆಕ್ಸಿಬಲ್, ಎಷ್ಟು ಓಪನ್ ಮಾಡಬೇಕು ಅಷ್ಟೇ ಓಪನ್ ಮಾಡುತ್ತೆ. ದೊಡ್ಡ ಪ್ರಾಣಿ ಬಂದರೆ ಎಷ್ಟು ಓಪನ್ ಮಾಡಬೇಕು ಅಷ್ಟೇ ಓಪನ್ ಮಾಡುತ್ತೆ. ಅಂದರೆ ಇವುಗಳ ಇಡೀ ಬಾಡಿ ಏನಿದೆಯಲ್ಲ, ಹೆಬ್ಬಾವುಗಳ ಬಾಡಿ ಏನಿದೆಯಲ್ಲ ತುಂಬಾ ಫ್ಲೆಕ್ಸಿಬಲ್ ಆಗಿದೆ. ಎಂತಹ ಬಾಡಿಯನ್ನು ಕೂಡ ಇದು ತನ್ನ ಹೊಟ್ಟೆಯಲ್ಲಿ ಅರಗಿಸ್ಕೊಳ್ಬೋದು. ಅಂದರೆ ಅದನ್ನು ಎಳೆದು ಇದು ತಿಂದಾಕುತ್ತೆ. ಒಂದು ಸರಿ ಇದು ತಿಂದ ಮೇಲೆ ಹೆಚ್ಚು ಕಡಿಮೆ ಇದು ಸುತ್ತುತ್ತೆ. ಅಂದರೆ ಯಾವುದೋ ಒಂದು ಕಲ್ಲನ್ನು ಸುತ್ತುತ್ತೆ ಅಥವಾ ಯಾವುದೋ ಒಂದು ಮರವನ್ನು ಸುತ್ತಕೊಳ್ಳುತ್ತೆ. ಯಾಕಪ್ಪ ಅಂದರೆ ಇದಕ್ಕೆ ಒಳಗಡೆ ಡೈಜೆಸ್ಟ್ ಮಾಡ್ಕೋಬೇಕಲ್ಲ, ಆ ತಿಂದಂಥ ಪ್ರಾಣಿಗಳನ್ನು ಅರಗಿಸ್ಕೊಳ್ಳೋಕ್ಕೆ ಇದು ಒಂದು ಮರದ ಸುತ್ತಕೊಳ್ಳುತ್ತೆ. ಆವಾಗ ಆ ಪ್ರಾಣಿ ಎಲುಬುಗಳು ಕಟ ಅಂತ ಕತ್ತರಿಸಿ ಪೀಸ್ ಆಗುತ್ತೆ. ಆವಾಗ ಇದನ್ನು ಡೈಜೆಸ್ಟ್ ಮಾಡ್ಕೊಳ್ಳೋಕ್ಕೆ ಇದಕ್ಕೆ ಹೆಲ್ಪ್ ಆಗುತ್ತೆ. ಇದು ದೊಡ್ಡ ಪ್ರಾಣಿಗಳನ್ನು ಯಾವ ಥರ ನುಂಗುತ್ತೆ ಅಂದರೆ ಇವುಗಳ ನುಂಗುವಾಗ ಉಸಿರಾಟಕ್ಕಾಗಿ ಇವುಗಳ ಬಾಯಲ್ಲಿ ಗ್ಲೋಟಿಸ್ ಎಂಬ ಒಂದು ವಿಶೇಷ ಕೊಳವೆ ಕೂಡ ಇರುತ್ತೆ. ಹೀಗಾಗಿ ಆರಾಮವಾಗಿ ನೀವೇನಾದರೂ ಬಾಯಲ್ಲಿ ದೊಡ್ಡ ಒಂದು ತಿರುಪತಿ ಉಂಡಿ ಇಟ್ಕೊಂಡ್ರೆ ಅಂದರೆ ಲಡ್ಡು ಇಟ್ಕೊಂಡ್ರೆ ಏನಾಗುತ್ತೆ, ತಿನ್ನೋಕ್ಕಾಗೋದಿಲ್ಲ. ಅದನ್ನು ನೀವು ಪೀಸ್ ಮಾಡಬೇಕಾಗತ್ತೆ. ಇಲ್ಲ ಅಂದರೆ ನೀವು ತಿಂತ ಉಸಿರುಗಟ್ಟು ಸಾಯ್ಬೋದು ಅಲ್ವಾ. ಆದರೆ ಇಲ್ಲಿ ಪರಿಸ್ಥಿತಿ ಹಾಗಿಲ್ಲ. ಈ ಹಾವಿಗೆ ತನ್ನದೇ ಆದಂಥ ವಿಶೇಷತೆಯನ್ನು ಆ ದೇವರು ಕೊಟ್ಬಿಟ್ಟಿದ್ದಾನೆ. ಗ್ಲೋಟಸ್ ಎಂಬ ಒಂದು ವಿಶೇಷ ಕೊಳವೆಯಿಂದ ಇದು ಆರಾಮವಾಗಿ ಶ್ವಾಸವನ್ನು ತೆಗೆದುಕೊಳ್ಳಬಹುದು. ಇನ್ನೊಂದು ವಿಶೇಷತೆ ಏನಪ್ಪ ಅಂದರೆ ಇದರ ಮೈಮೇಲಿನ ಚರ್ಮ ಅತ್ಯಂತ ಸಾಫ್ಟ್. ಹೀಗಾಗಿ ಪೈಥಾನ್ ಚರ್ಮ ಇಡೀ ಇಂಡಿಯಾದಲ್ಲಿ ಅಲ್ಲ, ಇಡೀ ವರ್ಲ್ಡಲ್ಲಿ ತುಂಬಾ ಫೇಮಸ್ ಆಗಿದೆ. ಈ ಒಂದು ಇದರ ಚರ್ಮದಿಂದ ದೊಡ್ಡ ಬ್ಯಾಗ್ಗಳನ್ನ, ವೆನಿಟಿ ಬ್ಯಾಗ್ಗಳನ್ನ ತಯಾರು ಮಾಡ್ತಾರೆ. ಅದರಲ್ಲೂ ಹೆಣ್ಮಕ್ಳು ನೀವು ಫ್ಯಾಷನಲ್ಲಿ ನೋಡಿರ್ಬೋದು, ಆ ಥರ ಬೇರೆ ಬ್ಯಾಗ್ಗಳನ್ನ ನೀವು ನೋಡಿರ್ಬೋದು. ಯಾಕಂದರೆ ಇವು ತುಂಬಾ ಕಾಸ್ಟ್ಲಿ ಆಗಿರುತ್ತೆ. ಹೀಗಾಗಿ ಈ ಪೈಥಾನ್ ಅಂದರೆ ಹೆಬ್ಬಾವಿನ ಚರ್ಮ ಭಾರಿ ಕಾಸ್ಟ್ಲಿ ಆಗಿದೆ ಇಡೀ ವರ್ಲ್ಡಲ್ಲಿ. ಹೆಬ್ಬಾವುಗಳಲ್ಲಿ ದೃಷ್ಟಿ ತುಂಬಾ ತೀಕ್ಷ್ಣವಾಗಿರುತ್ತೆ, ವೆರಿ ಶಾರ್ಪ್ ಅಂತಲೇ ಹೇಳ್ಬೋದು. ಯಾಕಂದರೆ ಇದು ದೂರಿಂದನೇ ಗೊತ್ತು ಮಾಡಿಕೊಳ್ಳುತ್ತೆ ಯಾವ ಪ್ರಾಣಿ ಎಲ್ಲಿದೆ, ಏನಿದೆ, ಏನು ಮಾಡ್ತಾ ಇದೆ ಅಂತ. ಹೀಗಾಗಿ ಒಂದ್ಸರಿ ಅದು ನೋಡಿದ್ರೆ
ಅದಕ್ಕೆ ಹಸಿವಾದಾಗ ಎಷ್ಟು ಫಾಸ್ಟಾಗಿ ಹೋಗುತ್ತೆ ಅಂದರೆ ನೀವು ಅದರ ಸೌಂಡನ್ನು ಕೂಡ ಕೇಳಿಸೋದಿಲ್ಲ, ನೀವು ಅದು ಬಂದಿದೆ ಅಂತ ಕೂಡ ಗೊತ್ತಾಗಿಲ್ಲ. ನೀವು ನಿಂತಲ್ಲಿ ಅದು ಹಿಂದೆ ನೋಡಿದ್ರೆ ಆಗಲೇ ಬಂದು ಪ್ರತ್ಯಕ್ಷ ಆಗಿರುತ್ತೆ. ನಿಮ್ಮನ್ನು ಒಂದೇ ಸಾರಿ ನಿಮ್ಮ ಮುಖಕ್ಕೆ ಬಾಯಿ ಹಾಕಿದರೆ ಇಡೀ ಬಾಡಿನ ಒಂದೇ ಸರಿ ನುಂಗಿ ಹಾಕುತ್ತೆ. ಹೌದು, ಅಷ್ಟು ತೀಕ್ಷ್ಣವಾಗಿರುತ್ತೆ ಇದರ ಸೈಟುಗಳು, ಅಂದರೆ ಇದರ ಕಣ್ಣುಗಳು. ಸ್ನೇಹಿತರೆ, ಹೆಬ್ಬಾವಿನ ಬಗ್ಗೆ ತುಂಬಾ ಇಂಟ್ರೆಸ್ಟಿಂಗ್ ಮಾಹಿತಿಗಳು ತುಂಬಾ ಇವೆ. ಅವುಗಳ ಒಂದು ಮಾಹಿತಿಯನ್ನು ಮುಂದಿನ ವಿಡಿಯೋದಲ್ಲಿ ಕೊಡ್ತೀನಿ. ನಿಮಗೇನಾದರೂ ಈ ಹೆಬ್ಬಾವುಗಳ ಬಗ್ಗೆ ಯಾವತ್ತಾದರೂ ಅನುಭವ ಆಗಿದ್ದರೆ ನಿಮ್ಮ ಅನಿಸಿಕೆಯನ್ನು ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಹಾಕಿ, ಯಾಕಂದರೆ ಅದು ಬೇರೆಯವ್ರಿಗೂ ಕೂಡ ಉಪಯೋಗ ಆಗ್ಬೋದು.